ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ಕಾಶಿ ಹಲ್ವಾ ಮಾಡ್ತೇನೆ. ಕುಂಬಳಕಾಯಿಯನ್ನು ಗೀಸಿ ಸ್ವಲ್ಪ ಹಾಲಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಒಂದು ಅರ್ಧ ಕಿಲೋ ಕುಂಬಳಕಾಯಿ ತೆಗೆದುಕೊಂಡಿದ್ದೇನೆ ನಾನು. ಇದು ನೀರೆಲ್ಲ ಹಿಂಗಬೇಕು. ಆಮೇಲೆ ಸಕ್ಕರೆ ಹಾಕ್ತೇನೆ ಇದಕ್ಕೆ. ಈಗ ನೀರೆಲ್ಲ ಹಿಂಗಿದೆ, ಒಂದು ಅರ್ಧ ಪಾವು ಸಕ್ಕರೆ ಹಾಕ್ತೇನೆ. ಸ್ವಲ್ಪ ರಂಗಿನ ಉಡಿ ಹಾಕಿದೆ. ಈಗ ಕಲರ್, ಫುಡ್ ಕಲರ್ ಹಾಕಿದೆ. ಅರ್ಧ ಗಂಟೆ ಆಯಿತು, ಇನ್ನೊಂದು 10 ನಿಮಿಷ ಆಗಬೇಕು. ಈಗ ಸ್ವಲ್ಪ ತುಪ್ಪ ಹಾಕಿದೆ ಅದಕ್ಕೆ. ಕಾಶಿ ಹಲ್ವಾ ರೆಡಿ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon.